ಬಿಸಿ ರೋಡ್ನಲ್ಲಿ ಅಮೃತ್ ಭಾರತ್ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗಾಗಿ 26.18 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಸುಸಜ್ಜಿತವಾದ ರೈಲ್ವೆ ನಿಲ್ದಾಣವಾಗಿ ಮಾರ್ಪಾಡು ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಅನುದಾನ ಬಿಡುಗಡೆ ಮಾಡಿದ್ದು ಶೀಘ್ರವಾಗಿ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದು ಸಂಸದ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ತಿಳಿಸಿದ್ದಾರೆ. ಅವರು ಬಿಸಿ ರೋಡಿನ ರೈಲು ನಿಲ್ದಾಣಕ್ಕೆ ಭೇಟಿ ನೀಡಿ ಮಾಧ್ಯಮದವರ ಜೊತೆ ಮಾತನಾಡಿದರು. ನಮ್ಮ ಬೇಡಿಕೆಯಂತೆ ಜಿಲ್ಲೆಯ 3 ರೈಲು ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲು ಅನುದಾನ ಮಂಜೂರಾಗಿದೆ. ಈ ಪೈಕಿ ಈಗಾಗಲೇ ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣದ ಅಭಿವೃದ್ಧಿ ಬಗ್ಗೆ ಶಿಲಾನ್ಯಾಸ ನೆರವೇರಿದೆ. ಜಿಲ್ಲೆಗೆ ವಂದೇ ಭಾರತ್ ರೈಲಿನ ಬೇಡಿಕೆ ಇದ್ದು ಪುತ್ತೂರುವರೆಗೆ ಇರುವ ರೈಲನ್ನ ಸುಬ್ರಹ್ಮಣ್ಯದವರೆಗೆ ವಿಸ್ತರಣೆ ಮಾಡಬೇಕು ಎಂದು ರೈಲ್ವೆ ಸಚಿವರಿಗೆ ಮನವಿ ಮಾಡಿದ್ದೇನೆ. ರೈಲ್ವೆ ಸಂಬಂಧಿಸಿದಂತೆ ಸಂಪೂರ್ಣ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು. ರೈಲ್ವೆ ಇಲಾಖೆಯ ಡೆಪ್ಯೂಟಿ ಚೀಫ್ ಇಂಜಿನಿಯರ್ ರಾಮಸುಬ್ಬಯ್ಯ ರೆಡ್ಡಿ, ಶಾಸಕ ರಾಜೇಶ್ ನಾಯ್ಕ್, ಮಾಜಿ ಶಾಸಕರಾದ ರುಕ್ಮಯ್ಯ ಪೂಜಾರಿ, ಕೆ ಪದ್ಮನಾಭ ಕೊಟ್ಟಾರಿ, ಪ್ರಮುಖರಾದ ಸುಲೋಚನಾ ಜಿಕೆ ಭಟ್, ಹರಿಕೃಷ್ಣ ಬಂಟ್ವಾಳ್, ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾವನ್ ಕುಮಾರ್ ಹಾಗೂ ಡೆಪ್ಯೂಟಿ ಆಪರೇಷನ್ ಮ್ಯಾನೇಜರ್ ಸರವಣ ಮುಂತಾದವರು ಉಪಸ್ಥಿತರಿದ್ದರು. 2 ಪ್ಲಾಟ್ಫಾರ್ಮ್ ಫುಲ್ ಕವರ್ ಆಗುತ್ತೆ. ಈಗ ಕವರ್ ಇಲ್ಲ, ಮಳೆದ ಕಾಲದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ. ಫುಲ್ ಪ್ಲಾಟ್ಫಾರ್ಮ್ ಆಗ್ತದೆ. 2 ಪ್ಲಾಟ್ಫಾರ್ಮ್ ಕಂಪ್ಲೀಟ್ ಫ್ರಮ್ ಎಂಡ್ ಟು ಎಂಡ್ ಆಗ್ತದೆ. ಆಮೇಲೆ ಈ ಬಿಲ್ಡಿಂಗ್ ಎಲ್ಲ ಇಂಪ್ರೂವ್ ಮಾಡ್ತೀವಿ. ವೇಟಿಂಗ್ ಹಾಲ್ 2 ವೇಟಿಂಗ್ ಹಾಲ್ ಮಾಡ್ತೀವಿ. ಈ ಲಾಬಿ ಸ್ವಲ್ಪ ಸೈಜ್ ಇನ್ಕ್ರೀಸ್ ಮಾಡ್ತೀವಿ. ಸರ್ಕ್ಯುಲೇಟಿಂಗ್ ಏರಿಯಾ ಪಾರ್ಕಿಂಗು ಮಾಡ್ತೀವಿ ಒಂದು ಸೈಡು, ಇನ್ನೊಂದು ಸೈಡು ಇದು ಮಾಡ್ತೀವಿ ಪಾರ್ಕ್ ಮಾಡ್ತೀವಿ. ರೋಡ್ ಎಲ್ಲ ಇಂಪ್ರೂವ್ ಮಾಡ್ತೀವಿ. ಯಾವುದು ರೋಡ್ ಇದೆಯಲ್ಲ ಅದು ಸ್ವಲ್ಪ ವೈಡನ್ ಮಾಡ್ತೀವಿ. ಫಸಾಡ್ ಇಂಪ್ರೂವ್ಮೆಂಟ್ ನೋಡೋಕ್ಕೆ ಚೆನ್ನಾಗಿಲ್ಲಲ್ಲ, ಈಗ ಅದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಮಾಡ್ತೀವಿ. ಈಗ ಬಿಲ್ಡಿಂಗ್ ಹೊರಗಡೆಯಿಂದ ನೋಡಿದ್ದೀರಿ ಅಂದರೆ ಅಷ್ಟು ಇಲ್ಲ. ನೆಕ್ಸ್ಟು ಈ ಬಿಲ್ಡಿಂಗ್ ಮುಂದುಗಡೆ ಗ್ರಾನೈಟ್ ಫ್ಲೋರಿಂಗ್ ಹಾಕ್ತೀವಿ. ಇದು ಮೇನ್ ಸ್ಕೋಪ್. ಮೇನ್ ಇನ್ನೊಂದಿದೆ, ಸ್ವಲ್ಪ 12 ಮೀಟ್ರ್ FOP ಮಾಡ್ತೀವಿ. ಈ ಪ್ಲಾಟ್ಫಾರ್ಮಿಂದ ಆ ಪ್ಲಾಟ್ಫಾರ್ಮ್ ಹೋಗೋಕ್ಕೆ 12 ಮೀಟ್ರ್ ಪ್ಲಾಟ್ಫಾರ್ಮು ಎಸ್ಕಲೇಟರ್. ಇಲ್ಲಿಂದ ಹೋಗೋಕ್ಕೆ ಪ್ಲಾಟ್ಫಾರ್ಮ್ ಲಿಫ್ಟ್ ಜಾಗ ಇಲ್ಲಿದೆ ಅಂದರೆ ಅಲ್ಲಿ ಫುಲ್ ಎಸ್ಕಲೇಟರ್. ಈ ಪ್ಲಾಟ್ಫಾರ್ಮಲ್ಲಿ ಎಸ್ಕಲೇಟರ್ ಮಾಡ್ತೀವಿ, ಆ ಪ್ಲಾಟ್ಫಾರ್ಮಲ್ಲಿ ಲಿಫ್ಟ್ ಮಾಡ್ತೀವಿ. ಇವತ್ತು ವಿಶೇಷವಾಗಿ ರೈಲ್ವೆ ನಿಲ್ದಾಣದಲ್ಲಿ ಸೌಕರ್ಯಗಳ ವ್ಯವಸ್ಥೆ ಬಗ್ಗೆ ಬೇಡಿಕೊಂಡು ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ನಮ್ಮ ಬೇಡಿಕೆ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ 3 ರೈಲ್ವೆ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಅನುದಾನಗಳ ಬಿಡುಗಡೆಯನ್ನು ಮಾಡಿದೆ. ಅದರಲ್ಲಿ ಈಗಾಗಲೇ ಮಂಗಳೂರಿನ ಇರತಕ್ಕಂಥ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಯ ಕಾಮಗಾರಿಗಳನ್ನು ಶಿಲಾನ್ಯಾಸ ಮಾಡುವುದನ್ನು ಪ್ರಧಾನಮಂತ್ರಿಗಳೇ ಮಾಡಿದ್ದಾರೆ. ಬಂಟ್ವಾಳದ ಈ ರೈಲ್ವೆ ನಿಲ್ದಾಣಕ್ಕೆ 26.18 ಕೋಟಿ ರೂಪಾಯಿಗಳ ಬಿಡುಗಡೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅದರ ಮಾಸ್ಟರ್ ಪ್ಲ್ಯಾನನ್ನು ಈಗಾಗಲೇ ಮಾಡಿದೆ. ಸಂಪೂರ್ಣವಾಗಿ ಪರಿವರ್ತನೆಯಾಗಿ ಒಂದು ಹೊಸ ರೈಲ್ವೆ ನಿಲ್ದಾಣವಾಗಿ ಇದು ಪರಿವರ್ತನೆ ಆಗ್ತದೆ. ಒಂದಷ್ಟು ಜನರ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಟ್ಟು ಶುಚಿತ್ವ ಮತ್ತು ರೈಲ್ವೆ ನಿಲ್ದಾಣದ ವ್ಯವಸ್ಥೆಗಳನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇದಕ್ಕೆ 26.18 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ.